ದಸರಾ ಸಂದರ್ಭ ನವದುರ್ಗೆಯರ ಸಹಿತ ಶಾರದಾ ಮೂರ್ತಿಗೆ ಮಹಾಪೂಜೆಯ ಬಳಿಕ ವಿಶೇಷವಾಗಿ ಡ್ರೋನ್ ಮೂಲಕ ಶ್ರೀ ಶಾರದಾ ದೇವಿ ಮತ್ತು ನವದುರ್ಗೆಯರ ವಿಗ್ರಹಗಳಿಗೆ ಪುಷ್ಪ ಸಿಂಚನ ಮಾಡಲಾಯಿತು. ಇದೇ ಸಂದರ್ಭ ದೇವಳದ ರೂವಾರಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ಸಮಿತಿಯ ಗೌರವ ಸಲಹೆಗಾರ ನಾಡೋಜ ಡಾಕ್ಟರ್ ಜಿ ಶಂಕರ್, ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಅಧ್ಯಕ್ಷ ಜಯ ಸಿ ಕೋಟ್ಯಾನ್ ಸಹಿತ ಗಣ್ಯರು ಪುಷ್ಪಾರ್ಚನೆಗೈದರು. ಉಚ್ಚಿಲ ದೇವಳದಿಂದ ರಾಷ್ಟ್ರೀಯ ಹೆದ್ದಾರಿ 66ರ ಎರ್ಮಾಳು ಅಲ್ಲಿಂದ ಮುಂದುವರೆದು ಮೂಳೂರು ಮೂಲಕ ಕಾಪು ತಲುಪಿ ಕಾಪು ಬೀಚ್ನಲ್ಲಿ ಗಂಗಾ ಆರತಿ ಬಳಿಕ ಜಲಸ್ತಂಭನ ನಡೆಸಲಾಯಿತು. ಶಿರದಲ್ಲಿ ಜಟಾಧೂತವಾಗಿ ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಪೂಜಿಸಿದ ಶಾರದಾ ಮಾತೆಯ ವಿಗ್ರಹ ಶ್ರೀ ಮಹಾಲಕ್ಷ್ಮಮ್ಮನವರನ್ನು ಪ್ರದಕ್ಷಿಣೆ ಬಂದು ಈಗ ಶೋಧಿ ನಾವು ಸಂಭ್ರಮದಿಂದ ಬೀಳ್ತಿರುವಂಥ ಸಂದರ್ಭ. ತಾಯಿ ಶಾರದೆಯ ಮುಖ ನಮ್ಮೆಲ್ಲ ಸ್ಥಿತ ನಮ್ಮೆಲ್ಲ ಕಂಡುಮಿಸ್ಕೊಂಡು ವಿಶ್ವಕಾರ ಧರ್ಮ ನಿಲಿತ ಬೆರಿಟ್ ಮೂಡು ಮಲಿತ ಬರಿಟ್ ಧರ್ಮ ನಿಲಿತ ಬೆರಿಟ್ ಕ್ಷೇತ್ರದ ಅರ್ಚಕರಾದ ರಾಘವೇಂದ್ರ ಇವತ್ತು ಕೊನೆಯ ದಿನದ ಕೊನೆ ಕ್ಷಣದಲ್ಲಿ ನಾವು ಇವತ್ತು ಶಾರದಾ ಮಾತಾ ದೇವಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಶಾರದಾ ಮಾತೆಗೆ ಡ್ರೋನ್ ಮೂಲಕ ಪುಷ್ಪಾರ್ಚನೆಯನ್ನು ಮಾಡಲಿಕ್ಕಿದ್ದೇವೆ. ಕೊನೆಯ ಕ್ಷಣದ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮ ಕರಾರುವಕ್ಕಾಗಿ ದೇವಿಯ ಗುಡಿಗೆ ಎಲ್ಲ ಪುಷ್ಪಾರ್ಚನೆ ಆಗಲಿ. ದಯವಿಟ್ಟು ಡ್ರೋನ್ ಶಿವರು ಶಾರದಾ ದೇವಿ ದೇವಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ. ಮಾತಾ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಮಹಾಲಕ್ಷ್ಮೀ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಶಾರದಾ ಮಾತಾ ದೇವಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಮಹಾಲಕ್ಷ್ಮೀ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಲಕ್ಷ್ಮೀ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದಾನಿ ಗೋವಿಂದ ಗೋವಿಂದ. ಶ್ರೀ ಶಾರದಾ ಮಾತಾ ದೇವಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಶಾರದಾ ಮಾತಾ ದೇವಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದಾನಿ ಗೋವಿಂದ. ಗೋವಿಂದ. ಶಾರದಾ ಮಾತೆಯ ವಿಗ್ರಹ ಕೂಡ